ಮಣಿಪಾಲದ ಸರಳೆಬೆಟ್ಟುವಿನಲ್ಲಿರುವ ಹೊಸಬೆಳಕು ಅನಾಥಾಶ್ರಮಕ್ಕೆ ಉಡುಪಿ ಜಿಲ್ಲಾ ನಾಗರಿಕ ಸಮಿತಿಯು ಪ್ರೋತ್ಸಾಹಿಯಾಗಿರುವಂತಹ ಸುಶೀಲಾ ರಾವ್ ಸುಮಾರು 10,000 ರೂಪಾಯಿ ಮೌಲ್ಯದ ದಿನಬಳಕೆಯ ಸಾಮಗ್ರಿಗಳನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ನಾಗರಿಕ ಸಮಿತಿಯ ಸಂಚಾಲಕ ನಿತ್ಯಾನಂದ ಒಳಕಾಡು, ಸಹ ಸಂಚಾಲಕ ತಾರನಾಥ್ ಮೇಸ್ತಾ ಶಿರೂರು ಅವರು ಉಪಸ್ಥಿತರಿದ್ದರು. ಹೊಸಬೆಳಕು ಆಶ್ರಮಕ್ಕೆ ದಿನನಿತ್ಯ ಬೇಕಾಗುವಂತಹ ಏನು ಸಾಮಗ್ರಿಗಳಿವೆ ಅದನ್ನು ತುಂಬ ಹೃದಯದಿಂದ ಇಲ್ಲಿರುವ ದೇವರ ಮಕ್ಕಳಿಗೆ ವಿತರಣೆ ಮಾಡಿದ್ದಾರೆ. ಅಂದರೆ ಇಲ್ಲಿರುವ ಮಕ್ಕಳು ಈಗಾಗಲೇ ಹೇಳಿದಾಗೆ ದೇವರಿಗಿಂತೂ ಜಾಸ್ತಿ ಅಂತ ಬಯಸ್ತೇವೆ. ಯಾರು ಇದ್ರೂ ಇಲ್ಲದಿದ್ದರೂ ಕೂಡ ಯಾರು ಇಲ್ಲದೇ ಇರುವಂಥ ಪಕ್ಷದಲ್ಲಿ ನಮ್ಮ ಈ ಆಶ್ರಮದ ಯಾರು ಇಲ್ಲಿ ಆಡಳಿತ ಮಾಡ್ತಾರೆ ಅವರೆಲ್ಲ ನಿಮ್ಮನ್ನು ಕೈ ಜೋಡಿಸಿ ನಿಮ್ಮನ್ನು ಸಾಕ್ತಾರೆ ಅಂತ ಹೇಳಿದ್ರೆ ಅದು ಬಹಳಷ್ಟು ಒಂದು ಸಂತೋಷದ ವಿಷಯ. ಈಗಾಗಲೇ ಅವರು